ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬಂಧುವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ. ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ಬಹುಶಃ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದ ಆರೋಗ್ಯ ಸಚಿವರ ತವರು ಜಿಲ್ಲೆ ಮತ್ತು ಪಕ್ಕದ ಉಡುಪಿ ಜಿಲ್ಲೆ ಎರಡು ಮೊದಲು ಒಂದೇ ಜಿಲ್ಲೆ ಇದ್ದಂಥದ್ದು. ಸೊ ಈ ಎರಡು ಜಿಲ್ಲೆಯಲ್ಲಿ ಸರ್ಕಾರ ಅನಧಿಕೃತವಾಗಿ ಅನಾರೋಗ್ಯ ಭಾಗ್ಯ ಯೋಜನೆಯನ್ನೇನಾದರೂ ಜಾರಿಗೆ ತಂದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜ್ವರಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಣ ಸಿಗ್ತಾ ಇದೆ. ಬಹುಶಃ ಮಲೇರಿಯಾ ಬಂತು, ಅನಂತರ ಡೆಂಗ್ಯೂ ಆಯಿತು, ಈಗಿನ H1N1 ಆಯಿತು. ಈಗಿನ ಮಾಹಿತಿಯ ಪ್ರಕಾರ ಇಲಿ ಜ್ವರ ಕೂಡ ವ್ಯಾಪಿಸಿಕೊಂಡಿದೆ ಅನ್ನುವಂಥ ಮಾಹಿತಿ. ಅಂದರೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಮತ್ತು ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇರುವಂಥ ಕ್ರಮಗಳು, ಜ್ವರದ ನಿಯಂತ್ರಣಕ್ಕೆ, ರೋಗದ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇರುವಂಥ ಕ್ರಮಗಳು ಸರಿಯಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕಾಗಿದೆ. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು DYFIನ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಳ್ಳ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುನೀರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಜಿಲ್ಲೆಯ ಖ್ಯಾತ ವೈದ್ಯರು ಶ್ರೀನಿವಾಸ್ ಕಕ್ಕಿಲ್ಲಾಯ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಜನಪ್ರಿಯ ಸಚಿವರು, ಆರೋಗ್ಯ ಸಚಿವರ ತವರು ಜಿಲ್ಲೆ ಇದು. ಈ ಜಿಲ್ಲೆಯ ಕಥೆಯೇ ಹೀಗಾದ್ರೆ ರಾಜ್ಯದ ಪರಿಸ್ಥಿತಿ ಏನು? ನಾನು ತುಂಬ ಬಾರಿ ಹೇಳಿದ್ದೀನಿ, ಜನಪ್ರಿಯತೆಗೂ ಜನಪರತೆಗೂ ಅಪಾರವಾದಂಥ ವ್ಯತ್ಯಾಸಗಳಿದೆ. ನಮ್ಮ ಆರೋಗ್ಯ ಸಚಿವರು ಬಹಳ ಜನಪ್ರಿಯರು, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಇವತ್ತು ಸಾಂಕ್ರಾಮಿಕ ರೋಗಗಳ ಪ್ರಶ್ನೆ ಬಂದಾಗ ಅವರು ತಮ್ಮ ಜನಪ್ರಿಯತೆಗೆ ತಕ್ಕುದಾದಂತಹ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಅದರಿಂದಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಒಂದು, ಸಾಂಕ್ರಾಮಿಕ ರೋಗಗಳು ಹರಡದಂತೆ ಉಂಟಾಗದಂತೆ ತಡೆಯುವಂಥ ಪ್ರಯತ್ನ. ಎರಡನೆಯದ್ದು, ಆ ಸಾಂಕ್ರಾಮಿಕ ರೋಗಕ್ಕೆ ಒಳಗಾದಂತಹ ಜನರಿಗೆ ಸರ್ಕಾರ, ಆರೋಗ್ಯ ಇಲಾಖೆ ಅವರ ಪರವಾಗಿ ನಿಂತ್ಕೊಂಡು ಅವರ ಆ ಸಂಕಷ್ಟದಿಂದ ಪಾರು ಮಾಡುವಂಥದ್ದು, ಆ ಸಾಂಕ್ರಾಮಿಕ ರೋಗಗಳಿಂದ ಅವರಿಗೆ ಪಾರಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು. ಇದೆರಡರಲ್ಲಿಯೂ ಕೂಡ ತವರು ಜಿಲ್ಲೆಯಲ್ಲಿ ಇಂಥ ವೈಫಲ್ಯ ಕಾಣೋದರ ಹಿಂದೆ ಆರೋಗ್ಯ ಸಚಿವರ ಒಂದು ಏನು ಜವಾಬ್ದಾರಿಯ ಕೊರತೆ ಖಂಡಿತವಾಗಿ ಎದ್ದು ಕಾಣ್ತದೆ. ಅದರಿಂದಾಗಿ ನನಗನಿಸುವಂತಹದ್ದು ಮೇಲ್ನೋಟಕ್ಕೆ ಆರೋಗ್ಯ ಇಲಾಖೆ ಈ ವೈಫಲ್ಯದಲ್ಲಿ ಆರೋಗ್ಯ ಸಚಿವರ ಪಾತ್ರ ಪ್ರಮುಖವಾದದ್ದು. ಸರ್, ಬಹಳ ವರ್ಷದಿಂದ ಆರೋಗ್ಯ ಸೇವೆಯನ್ನು ಕೊಡ್ತಾ ಬಂದಂತವ್ರು, ತಮಗೆ ಏನ್ ಅನ್ಸುತ್ತೆ? ಇದು ಸಹಜ ಅಂತ ಅನ್ಸುತ್ತಾ? ಈ ರೀತಿ ಜ್ವರ ಒಂದೊಂದು ತಾಲೂಕಿನಲ್ಲಿ 5,000 ಜನಕ್ಕೆ ಡೆಂಗ್ಯೂ ಅಂತ ರಿಪೋರ್ಟ್ ಹೇಳುತ್ತೆ, ಅನಧಿಕೃತ ರಿಪೋರ್ಟ್ಗಳು ಹೇಳುತ್ತೆ. ಒಂದೊಂದು ಮನೆಯಲ್ಲಿ 4 ಜನ ಡೆಂಗ್ಯೂ ಬಂದು ಮಲಗಿದ್ದಾರೆ, ಮಲೇರಿಯಾ ಬಂದವರು ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಇಲಿ ಜ್ವರ ವ್ಯಾಪಿಸ್ತಾ ಇದೆ. ಇದು ಸಹಜವೋ ಅಥವಾ ನಮ್ಮ ನಿರ್ಲಕ್ಷ್ಯದ ಪರಿಣಾಮವೋ? ಇಲಿ ಜ್ವರ ಸಹಜ, ಅದನ್ನು ಆರೋಗ್ಯ ಇಲಾಖೆ ತಡಿಲಿಕ್ಕೆ ಬಹಳ ಕಷ್ಟ ಇದೆ. ಮಳೆಗಾಲದ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದೇ ರೀತಿ ಮಲಬಾರ್ ಏನು ಕೇರಳದಲ್ಲಿ, ದಕ್ಷಿಣ ಕೇರಳದಿಂದ ಇಲ್ಲಿವರೆಗೆ ಅಂದರೆ ಎಲ್ಲ ನದಿಗಳು, ತೊರೆಗಳು ಎಲ್ಲ ಸೇರಿ ಸಮುದ್ರಕ್ಕೆ ಹೋಗೋದು, ತುಂಬ ಜಲಾವೃತ ಆಗಿರುವಂಥ ಪ್ರದೇಶ ನಮ್ಮದು. ಸೊ ಮಳೆಗಾಲದಲ್ಲಿ ಇನ್ನಷ್ಟು ಹೆಚ್ಚು ನೀರಿರ್ತದೆ. ಈ ಇಲಿಗಳು ಈ ನಿಂತ ನೀರಿನಲ್ಲಿ, ಕೊಳಗಳಲ್ಲಿ, ನದಿ ತೀರಗಳಲ್ಲಿ, ಗದ್ದೆಗಳಲ್ಲಿ ಎಲ್ಲ ಮೂತ್ರ ವಿಸರ್ಜನೆ ಮಾಡ್ತೇವೆ. ಸೋಂಕು ತಗಲಿದ ಇಲಿಯ ಮೂತ್ರ ವಿಸರ್ಜನೆ ಆದ ನೀರನ್ನು ಸಂಪರ್ಕಿಸಿದರೆ ಹೆಚ್ಚಿನ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರು, ರೈತರು ಮತ್ತು ಇವನ್ ವಿದ್ಯಾರ್ಥಿಗಳು ಕೂಡ, ನಮ್ಮ ಊರಲ್ಲಿ ಕಟ್ಟಪುಣಿಯಿಂದ ಇದೆ, ನಡ್ಕೊಂಡು ಎಷ್ಟೋದು ಮೈಲುಗಟ್ಟಲೆ ನಡೆದು ಕಾಲೇಜಿಗೆ ಹೋಗ್ತಾರೆ. ಸೊ ಈ ಥರ ಗದ್ದೆಯ ಬದಿಯಲ್ಲಿ ನಡ್ಕೊಂಡು ಹೋಗುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ನೀರಿನ ಸಂಪರ್ಕಕ್ಕೆ ಅವರು ಬಂದರೆ ಇಲಿ ಜ್ವರ ಬರ್ಬೋದು. ಅದರಿಂದ ಇಲಿ ಜ್ವರ ಅದು ಸೀಸನಲ್. ಈ ಸುಮಾರು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಮಲೇರಿಯಾ, ಡೆಂಗಿ ಸೊಳ್ಳೆಯಿಂದ ಹರಡುವಂಥ ರೋಗ, ಅದರಲ್ಲೇ ಮುಖ್ಯವಾಗಿ ಮಲೇರಿಯಾ. 90ನೇ ಇಸವಿ ಆರಂಭದಲ್ಲಿ ಮಂಗಳೂರಲ್ಲಿ ಮಲೇರಿಯಾ ಇರಲೇ ಇಲ್ಲ. ನಾವೆಲ್ಲ MBBS ಇಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ 82ರಿಂದ 88ರವರೆಗೆ ನಾನು ಇಲ್ಲಿ ಓದಿದವನು. ಆವಾಗ ಮಲೇರಿಯಾ ಅಂತ ನಾವು ಏನಾದರೂ ರೋಗಿಯಲ್ಲಿ ಈಗ ಏನಾದರೂ ಮಲೇರಿಯಾದ ಹೆಸರು ಹೇಳಿದರೆ ನಮ್ಮ ಮಾಸ್ಟರ್ಗಳು, ನಮ್ಮ ಶಿಕ್ಷಕರು ನಮ್ಮನ್ನು ಹೊರಗೆ ಆಗ್ತಾಯಿದ್ರು, ಸೀನಿಯರ್ ಡಾಕ್ಟರ್ಗಳು. ಎಲ್ಲಿದೆ ಮಲೇರಿಯಾ, ನೀನು ಯಾಕೆ ಮಲೇರಿಯಾದ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯಾ, ಮಲೇರಿಯಾ ಬಿಟ್ಟು ಬೇರೆ ರೋಗದ ಬಗ್ಗೆ ಹೇಳುವಂತ. 88 ನಾನು MBBS ಮುಗಿಸಿ ಆಮೇಲೆ ಹುಬ್ಬಳ್ಳಿಯಲ್ಲಿ MD ಮಾಡಲಿಕ್ಕೆ ಹೋಗಿ 92ರಲ್ಲಿ ನಾನು ವಾಪಸ್ ಬರುವಾಗ ಮಂಗಳೂರಲ್ಲಿ ಮಲೇರಿಯಾ ಇರಲಾರದು ಅಂತ ಹೇಳಿ ಆಲೋಚನೆ ಮಾಡಬಾರ್ದು ನಾನು ಅಂತ ತಿಳ್ಕೊಂಡು ಬಂದವನು ನಾನು. ಆದರೆ 91, 92ರಿಂದನೇ ಇಲ್ಲಿ ಮಲೇರಿಯಾ ಹೆಚ್ಚಾಗ್ತಾ ಇದೆ. ಅವತ್ತಿಂದನೇ ನಾವು ವೈದ್ಯರುಗಳು ಸರ್ಕಾರಕ್ಕೆ ಹೇಳ್ತಾ ಬಂದಿದ್ದೇವೆ. ಇದೆ ಮಂಗಳೂರಲ್ಲಿ. ಆಮೇಲೆ ಅದು ಮಾತ್ರ ಅಲ್ಲ, ನಾವು ಕೆಲವು ವೈದ್ಯರು ನಾವು ನಿಮ್ಮ ಜೊತೆ ಇದ್ದೇವೆ, ನಿಮಗೆ ಏನು ಸಹಕಾರ ಬೇಕೋ ಅದನ್ನು ಕೊಡ್ತೇವೆ.
ಎಲ್ಲ ನಾವು ಅವ್ರ ಜೊತೆ ಸೇರಿ ಕೆಲಸ ಮಾಡಲಿಕ್ಕೆ ನಾವು ಕೆಲಸ ಮಾಡಿದ್ದೇವೆ ಕೂಡ. ಆದರೆ ದುರದೃಷ್ಟವಶಾತ್ 2003-2004 ಸಾಕಷ್ಟು ಕೆಲಸ ಆಗಿತ್ತು. ಮಲೇರಿಯಾವನ್ನು ಸ್ವಲ್ಪ ಮಟ್ಟಿಗೆ ಹದ್ದುಬಸ್ತು ನೀಡಲಿಕ್ಕೆ ನಮಗೆ ಸಾಧ್ಯ ಆಗಿತ್ತು. ಆದರೆ ಈಗ ಕಳೆದ 10 ವರ್ಷದಿಂದ ಅದು ಮಂಗಳೂರಿನ ಮಹಾನಗರ ಪಾಲಿಕೆ ಒಬ್ಬರು ಆರೋಗ್ಯಾಧಿಕಾರಿ ಬಂದ ನಂತರ ಮಂಗಳೂರು ನಗರದಲ್ಲಿ ಇದು ಬಹಳ ದುಃಖದಿಂದ ಇದು ಹೇಳಲೇಬೇಕಾಗಿರುವಂಥದ್ದು. ಜಿಲ್ಲೆಯ ಮಲೇರಿಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರು ಇಲ್ಲಿ ಆಡಳಿತ ವಹಿಸಿಕೊಂಡು ಒಂದು 7 ವರ್ಷ ಆಯಿತು. ಈ ಕಳೆದ 7-8 ವರ್ಷಗಳಲ್ಲಿನೇ ಮಲೇರಿಯಾ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಂಗಳೂರಿನಲ್ಲಿ ಬಹಳಷ್ಟು ಜಾಸ್ತಿ ಆಗಿದೆ. ಇವತ್ತು ಏನಿಲ್ಲ ಅಂದರೂ ಮಂಗಳೂರು ನಗರದಲ್ಲಿ ಸುಮಾರು 50,000-60,000 ಸಾವಿರ ಪ್ರಕರಣಗಳು ಪ್ರತಿ ವರ್ಷ ಮಲೇರಿಯಾದ್ದು ಸಂಭವಿಸ್ತವೆ. ಅಧಿಕೃತ ಅವರ ವರದಿಯಲ್ಲಿ ಇರೋದು 7,000-8,000, ಅದಕ್ಕಿಂತ 10-15 ಪಾಲು ಜಾಸ್ತಿ ಮಲೇರಿಯಾ ಮಂಗಳೂರು. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗುವಂತವರು ಎಲ್ಲ ಕಡೆ ದಾಖಲಾಗುವವರಿದ್ದಾರೆ, ಸಾಯುವವರಿದ್ದಾರೆ, ಎಲ್ಲ ಇದ್ದಾರೆ. ಈಗ ಉದಾಹರಣೆಗೆ ನಾನು ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಕರೆದ ಸಭೆಯಲ್ಲಿ ಕೂಡ ಅದನ್ನು ತೋರಿಸಿದೆ. ನಾನು 2007-2014 65 ಸಾವಿನ ಮಲೇರಿಯಾದಿಂದಾದ ಸಾವುಗಳನ್ನು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಿಂದ ಜಿಲ್ಲಾ ಮಲೇರಿಯಾ ಅಧಿಕಾರಿಯವರಿಗೆ ವರದಿ ಮಾಡಿದ್ದಾರೆ. ಅದರಲ್ಲಿ ಕೇವಲ 12 ಅಷ್ಟನ್ನೇ ಅವರು ಮಲೇರಿಯಾದಿಂದಾದ ಸಾವಿನ ಪ್ರಕರಣಗಳು ಉಳಿದವಲ್ಲ ಅಂತ ಹೇಳಿ ಅವರು ಅದನ್ನು ಮುಚ್ಚಿಟ್ಟಿದ್ದಾರೆ. ಅಂದರೆ 18%. ಅಂದರೆ ನಾವಂದರೆ ಮಲೇರಿಯಾದ ಪ್ರಕರಣಗಳನ್ನು, ಅದರಿಂದ ಆಗುವ ಸಾವುಗಳನ್ನು ಕೂಡ ಇವತ್ತು ಇಲ್ಲ ಅಂತ ಹೇಳಿ ಮುಚ್ಚುಮರೆ ಮಾಡಿ ಮಲೇರಿಯಾವನ್ನು ನಿಯಂತ್ರಣ ಮಾಡಬೇಕು ಯಾರು, ಅವರು ಅದನ್ನು ಮಾಡದೆ ಅಂಕಿಅಂಶಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಸರ್, ಅದೇ ಡೆಂಗ್ಯೂ ಒಂದು ಕಡೆಯಲ್ಲಿ ಮಂಗಳೂರಿನಲ್ಲಿ ಮಲೇರಿಯಾ ಇದ್ರೆ ಗ್ರಾಮೀಣ ಪ್ರದೇಶ ಮಂಗಳೂರಿನಲ್ಲಿ ಮಲೇರಿಯಾ ಇದೆ, ಡೆಂಗಿ ಇದೆ. ಯಾಕಂದರೆ ಮಲೇರಿಯಾ ಮತ್ತು ಡೆಂಗಿ ಎರಡನ್ನು ಹರಡುವ ಸೊಳ್ಳೆಗಳು. ಮಲೇರಿಯಾ ಅನಾಫಿಲಿ ಸೊಳ್ಳೆಯಿಂದ ಬರ್ತದೆ, ಡೆಂಗಿ ಈಡಿಸ್ ಈಜಿಪ್ಟೆ ಅಂತ ಹೇಳೋ ಸೊಳ್ಳೆಯಿಂದ ಬರ್ತದೆ. ಮಲೇರಿಯಾ ಪರೋಪಜೀವಿ ಅಥವಾ ಪ್ಯಾರಾಸೈಟಿಂದ ಉಂಟಾಗ್ತದೆ, ಡೆಂಗಿ ವೈರಸ್ನಿಂದ ಉಂಟಾಗ್ತದೆ. ಈ ಎರಡನ್ನು ಹರಡುವ ಸೊಳ್ಳೆಗಳೇನಿದೆ ಬೇರೆ ಬೇರೆ ಸೊಳ್ಳೆಗಳು, ಬಟ್ ಈ ಎರಡೂ ಜಾತಿಯ ಸೊಳ್ಳೆಗಳು ನಿಂತಿರುವಂಥ ಶುದ್ಧ ನೀರಿನಲ್ಲಿ ಬೆಳೆಯುವಂಥ ಸೊಳ್ಳೆಗಳು. ಆದ್ದರಿಂದ ಮಂಗಳೂರಲ್ಲಿ ಮಲೇರಿಯಾ ಇರುವಾಗ ಡೆಂಗ್ಯೂ ಖಂಡಿತವಾಗಿ ಇದ್ದೇ ಇರ್ತದೆ. ಯಾಕಂದರೆ ಅದೇ ನಿಂತ ನೀರಿನಲ್ಲಿ ಮಲೇರಿಯಾದ ಸೊಳ್ಳೆನೂ ಬೆಳೀತದೆ, ಡೆಂಗಿ ಇದು ಸೊಳ್ಳೆ ಕೂಡ ಬೆಳೀತದೆ. ಮಂಗಳೂರಲ್ಲೂ ಬೇಕಾದಷ್ಟು ಪ್ರಕರಣಗಳಿದೆ. ಕಳೆದ ವರ್ಷ ಕೂಡ ಡೆಂಗ್ಯೂ ಮಲೇರಿಯಾದ ಸಂಖ್ಯೆ ಇತ್ತು. ಆದ್ರೆ ಈ ವರ್ಷ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾದಂತವರು ಕೊನೆಯದಾಗಿ ಅದು ಪ್ರಕರಣಗಳು ಹೆಚ್ಚಾದ ನಂತರ ಮೀಟಿಂಗ್ ಮಾಡಿದ್ರು, ಅಥವಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ ನಂತರ ಅದರ ತೀವ್ರತೆ ಅರಿವಾಯಿತು. ಯಾಕೆ ಈ ನಿರ್ಲಕ್ಷ್ಯ? ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಇಷ್ಟು ನಿರ್ಲಕ್ಷ್ಯ ಇರಬೇಕು? ಎಲ್ಲವನ್ನು ನಾವು ಇದೇ ತರ ಮಾಡ್ತಾ ಇದ್ದೇವೆ. ನಮಗೆ ಎಲ್ಲ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರಲ್ಲ, ಆ ಥರ. ಮಾರ್ಚ್-ಏಪ್ರಿಲ್ ತಿಂಗಳಲ್ಲೇ ಮಲೇರಿಯಾ ನಿಯಂತ್ರಣಕ್ಕಾಗಿ ಸೊಳ್ಳೆ ನಿಲ್ಲುವಂಥ ಜಾಗಗಳನ್ನು ಇವರು ಖುದ್ದಾಗಿ ಭೇಟಿ ಮಾಡಿ ಪರಿಶೀಲಿಸಿ ಸೊಳ್ಳೆ ಮರಿಗಳನ್ನು ನಾಶ ಮಾಡುವ ಕಾರ್ಯಕ್ರಮವನ್ನು ಮಾರ್ಚ್-ಏಪ್ರಿಲ್ ಅಂದರೆ ಮಳೆ ಬುಷ್ಕಾಲ ಶುರುವಾಗೋ ಮೊದಲೇ ಈ ಕೆಲಸವನ್ನು ಆರೋಗ್ಯ ಇಲಾಖೆಯಿಂದ ಮಾಡಬೇಕು. ಇದಕ್ಕೆ ನಾವು ಆ್ಯಂಟಿ ಲಾರ್ವಲ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಅದನ್ನು ಇವರು ಮಾಡಲ್ಲ. ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಇದು ನಾವು ಎಲ್ಲ ಏನು ನೀರಿನ ತೋಡುಗಳೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೇವೆ ಅಂತ ವರದಿ ಒಪ್ಪಿಸ್ತಾರೆ, ಬಿಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕೆಲಸ ನೆಲದಲ್ಲಿ ಅಂದರೆ ಗ್ರೌಂಡಲ್ಲಿ ಕೆಲಸ ಆಗಲ್ಲ. ಎಸ್ ಮುನೀರ್ ಅವರೇ, ಬಹುಶಃ ಅದೇ ಎಲ್ಲವೂ ಆದ ನಂತರ ನಾವು ಎಚ್ಚೆತ್ತುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಅಥವಾ ಉಳಿದ ಜ್ವರಗಳಿರ್ಬೋದು, ಎಲ್ಲವೂ ಮುಕ್ತಾಯ ಆದ ನಂತರ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಮನೆಯಲ್ಲಿ 3 ಜನ 4 ಜನ ಮಲಗಿದ ನಂತರ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಾಗ ಕಾಣಿಸ್ತಾ ಇಲ್ಲ. ಅದರಲ್ಲಿ ಅನುಮಾನನೇ ಬೇಡ. ಒಂದು ಸರಿಯಾದಂತ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಅಡ್ವಾನ್ಸ್ ಆಗಿ ಅಂದ್ರೆ ಆರಂಭದಲ್ಲಿ ಕೆಲಸ ಮಾಡುವಂತ. ಆದ್ರೆ ಅಂತ ಯಾವುದೇ ಇದು ಹೊಸದಾಗಿ ಬಂದಿದ್ರೆ ಸರಿ, ಈ ವರ್ಷ ಆರಂಭ ಆಗಿದೆ, ಆಗ ನಮ್ಗೆ ಗೊತ್ತಿರಲಿಲ್ಲ ಅಂತ. ಡಾಕ್ಟರ್ ಹೇಳೋ ಪ್ರಕಾರ 2 ದಶಕಗಳಿಂದ ಇದು ನಿರಂತರವಾಗಿ ಎತ್ತಾ ಇದೆ. ಅದರಿಂದಾಗಿ ಮಳೆ ಆರಂಭ ಆದ್ರೆ ಸಾಕು ಇದೆಲ್ಲ ಹರಡ್ತದೆ ಅಂತ ಗೊತ್ತಿದ ಮೇಲೆ ಏಪ್ರಿಲ್ ನಲ್ಲಿ ಅಥವಾ ಮೇ ನಲ್ಲಿ ಇದೆಲ್ಲ ಕೆಲಸಗಳು ನಡಿಬೇಕಿತ್ತು. ಆದ್ರೆ ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸಂತ್ರಸ್ತರಾದ ನಂತರ ಈಗ ಅವರು ಏನ್ ಮಾಡ್ತಾ ಇದ್ದಾರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಮೀಟಿಂಗ್ ನಿಂದ ಏನ್ ಸಾಧನೆ ಆಗ್ತದೆ? ಮೀಟಿಂಗ್ ನಿಂದ ಜಿಲ್ಲಾಧಿಕಾರಿ, ಆರೋಗ್ಯ ಸಚಿವರು ಕೂತು, ಉಸ್ತುವಾರಿ ಸಚಿವರು ಕೂತು ಇದು ಹರಡೋ ರೀತಿಯಲ್ಲಿ ಇಂತಿಂತ ಸಲಹೆಗಳನ್ನ ಕೊಡೋದು, ನೀರು ನಿಲ್ಲದ ರೀತಿಯಲ್ಲಿ ನೋಡಿ ಅಂತ ಬಿಲ್ಡರ್ಗಳಿಗೆ ಸೂಚನೆ ಕೊಡೋದು, ವೈದ್ಯರನ್ನು ಇದಕ್ಕಿಂತ ಮೊದಲೇ ಕರೆದು ಇದರಲ್ಲಿ ಏನು ದೊಡ್ಡ ಇದೇನಿಲ್ಲ. ಕಳೆದ ಹಲವು ವರ್ಷಗಳಿಂದ ಇಲ್ಲಿಯ ವೈದ್ಯರುಗಳು ಬೇಕಾದ ಸಲಹೆಗಳನ್ನು ಕೊಟ್ಟಿದ್ದಾರೆ, ಕೆಲಸನೂ ಮಾಡಿದ್ದಾರೆ. ಅದೇ ಬೇಕಾದಷ್ಟಿದೆ, ಅದನ್ನ ಹಿಡಿದೇ ಕೆಲಸ ಮಾಡಿದ್ರು ಸಾಕು. ಇವರು ಯಾವ್ದಾದ್ರು ಒಬ್ಬ ಬಿಲ್ಡರ್ ಮೇಲೆ ಇಷ್ಟರವರೆಗೆ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ಯಾ? ನೀರು ಎಲ್ಲಾ ಬಿಲ್ಡರ್ಗಳಿಗೆ ಸೂಚನೆ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ನಿಮ್ಮ ಇದರಲ್ಲಿ ಕಾಮಗಾರಿಯ ಸ್ಥಳದಲ್ಲಿ ನೀರು ನಿಲ್ಲದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ, ಟೈರ್ಗಳು ಇವುಗಳನ್ನ ನೀವು ಹೊರಗಡೆ ಇಡಬೇಡಿ, ಮತ್ತು ನೀರು ನಿಲ್ಲುವಂತಹ ತೊಟ್ಟಿಗಳನ್ನ ಆ ರೀತಿ ನಿರ್ಲಕ್ಷ್ಯದಿಂದ ಇಡಬೇಡಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಆ ರೀತಿ ಎಲ್ಲಾ ಕಡೆ ನಡೀತಾ ಇದೆ. ಇವರು ಒಂದು ಕಡೆ ಕೂಡ ವಿಸಿಟ್ ಮಾಡಲ್ಲ, ಒಬ್ಬರ ಮೇಲೆ ಕೂಡ ಆಕ್ಷನ್ ತಗೊಳ್ಳಲ್ಲ.
ಆ ಸಂಬಂಧಪಟ್ಟು ಅಂತ ನೀರು ನಿಲ್ಲುವ ಸ್ಥಳಗಳನ್ನ, ಸೊಳ್ಳೆ ಮೊಟ್ಟೆ ಇಡುವಂಥ ಸ್ಥಳಗಳನ್ನ ನಾಶಪಡಿಸೋದಿಲ್ಲ. ಕೇವಲ ಮೀಟಿಂಗ್ಗಳನ್ನು ಮಾಡಿ ಅಂಕಿಅಂಶಗಳನ್ನು ಹೇಳಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಉಸ್ತುವಾರಿ ಸಚಿವರದ್ದು, ಆರೋಗ್ಯ ಸಚಿವರದ್ದು ಒಂದು ಖಡಕ್ ಎಚ್ಚರಿಕೆ, ಅಧಿಕಾರಿಗಳಿಂದ ಎಸ್ ಸರ್ ನಾವು ಮಾಡ್ತೀವಿ ಅಂತ ಹೇಳಿಕೆ, ಮರು ದಿವಸ ಪೇಪರ್ಗಳಲ್ಲಿ ಅದು ದೊಡ್ಡ ಸುದ್ದಿ. ಇಷ್ಟು ಆನಂತರ ಏನ್ ಮಾಡಿದ್ದಾರೆ, ಎಲ್ಲಿ ಹೋದ್ರು, ಏನ್ ಕೆಲಸ ಮಾಡಿದ್ರು ಅಂತ ಒಂದೂ ಕೂಡ ವರದಿ ಆಗೋದಿಲ್ಲ. ಎಸ್ ಸರ್, ಅದೇ ಗ್ರಾಮೀಣ ಪ್ರದೇಶದಲ್ಲಿ ಪುತ್ತೂರು, ಸುಳ್ಯ ಈ ಭಾಗ ಅಥವಾ ಬೆಳ್ತಂಗಡಿ ಭಾಗದಲ್ಲಿ ಡೆಂಗ್ಯೂ ಪ್ರಕರಣಗಳೇ ಹೆಚ್ಚಿಗೆ ವರದಿ ಆಗ್ತಾ ಇದೆ. ಸೊ ಇದು ನಮ್ಮ ನಿರ್ಲಕ್ಷ್ಯದ ಪರಿಣಾಮವೋ ಸರ್, ಅಥವಾ ನೀವು ಹೇಳಿದ್ರೆ ಅದು ನಿಂತ ಶುಭ್ರ ನೀರಲ್ಲೇ ಮೊಟ್ಟೆ ಇಡುವಂಥದ್ದು ಅಥವಾ ಅದರ ಸಂತಾನೋತ್ಪತ್ತಿ ಆಗುವಂಥದ್ದು, ಇದು ಸಹಜವಾಗಿ ಆಗುವಂಥದ್ದು? ಇಲ್ಲ, ಸುಮಾರು 9 ವರ್ಷಗಳ ಹಿಂದೆ ಇಡೀ ವಿಶ್ವದಾದ್ಯಂತ ಚಿಕನ್ ಗುನ್ಯಾ ಕೂಡ ವ್ಯಾಪಿಸಿತ್ತು, ನೆನಪಿರ್ಬೋದು. ಆವಾಗಲೂ ಕೂಡ ಅದು ಸುಳ್ಯದಿಂದಾಗಿ ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಇಂಥ ಪ್ರದೇಶಗಳಲ್ಲಿ ಬಹಳ ವ್ಯಾಪಕವಾಗಿ ಹರಡಿತ್ತು. ಚಿಕನ್ ಗುನ್ಯವನ್ನು ಕೂಡ ಹರಡುವುದು ಈ ಡೆಂಗ್ಯೂವನ್ನು ಹರಡುವ ಸೊಳ್ಳೆ, ಅದೇ ಈಡಿಸ್ ಈಜಿಪ್ಟಿಯಿಂದ ಚಿಕನ್ ಗುನ್ಯಾ ಕೂಡ ಹರಡು. ಅದು ಏನು ಹೇಳ್ತಾ ಇದ್ದಾನೆಂದರೆ, ಈ ಈಡಿಸ್ ಈಜಿಪ್ಟಿ ಸೊಳ್ಳೆ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಭಾಳಷ್ಟು ವ್ಯಾಪಕವಾಗಿ ಇದೆ. ಈಡಿಸ್ ಈಜಿಪ್ಟಿ ಬೆಳೀಲಿಕ್ಕೆ ನಿಂತ ನೀರು ಎಲ್ಲಿ, ಅದು ಸ್ವಲ್ಪ ಅದೇನು ಕಂಟೈನರ್ ಬ್ರೀಡರ್ ಅಂತ ಹೇಳ್ತೀವಿ ನಾವು, ಅಂದರೆ ತೊಟ್ಟಿಯಲ್ಲಿ ಬೆಳೆಯುವಂಥ ಸೊಳ್ಳೆ. ಒಂದು ಸಣ್ಣ ಲೋಟೆಯನ್ನು ನೀವು ಮನೆಯ ಹೊರಗಡೆ ಇಟ್ಟರೆ ಅದರಲ್ಲಿ 1-2 ಇಂಚು ನೀರಿದ್ದರೆ, ಅದು 1 ವಾರ ನೀರು ನಿಂತಿದ್ದರೆ ಅದರಲ್ಲಿ ಈಡಿಸ್ ಈಜಿಪ್ಟಿ ಮೊಟ್ಟೆ ಇಟ್ಟು ಸೊಳ್ಳೆ ಮರಿ ವೃದ್ಧಿ ಆಗ್ತದೆ. ಅದೇ ರೀತಿ ಎಸೆದಂಥ ತೆಂಗಿನ ಚಿಪ್ಪುಗಳು. ಈಗ ನಮ್ಮ ಹಳ್ಳಿಗಳಲ್ಲಿ ಉದಾಹರಣೆಗೆ ಮುಖ್ಯವಾಗಿ ಬೆಳ್ತಂಗಡಿ, ಸುಳ್ಯ ಈ ಪ್ರದೇಶಗಳಲ್ಲಿ ತುಂಬ ರಬ್ಬರ್ ಪ್ಲಾಂಟೇಶನ್ ಮಾಡ್ತಾರೆ. ರಬ್ಬರ್ ಪ್ಲಾಂಟೇಶನ್ನಲ್ಲಿ ನೀರು ನಿಲ್ಲಲಿಕ್ಕೆ ಕಪ್ಪುಗಳಲ್ಲಿ ತುಂಬ ಅವಕಾಶ ಇದೆ ನೀರು ನಿಲ್ಲುವಂಥದ್ದು. ಅದರಿಂದ ಈಡಿಸ್ ಈಜಿಪ್ಟಿ ಸೊಳ್ಳೆಯಲ್ಲಿ ಬಹಳಷ್ಟಿದೆ, ಅದರಿಂದ ಡೆಂಗ್ಯೂ ಹರಡ್ತಾ ಇದೆ. ಒಂದು ಕರೆಕ್ಟ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರೆ, ನೀವು ಹೇಳಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸರಿಯಾಗಿ ಜನರಲ್ಲಿ ಜಾಗೃತಿ ಮೂಡಿಸಿ ಕೆಲಸ ಮಾಡ್ತಾ ಇದ್ರೆ ಈ ಲೆವೆಲ್ಗೆ ಬರ್ತಾ ಇತ್ತ ಪರಿಸ್ಥಿತಿ? ಇಲ್ಲ, ಖಂಡಿತವಾಗಿ ಅದೇ ನಾನು ಹೇಳ್ತಾ ಇದ್ದೇನೆ. ಈ ಜ್ವರವು ಬರ್ತದೆ ಅಂತ ನಿನ್ನೆಲ್ಲ ಮೊನ್ನೆ ಶುಕ್ರವಾರದ ಸಭೆ ಆದಾಗ ಜಿಲ್ಲಾ ಕೀಟಜನ್ಯ ನಿಯಂತ್ರಣಾಧಿಕಾರಿ ಅವರು ಒಂದು ಹೇಳಿಕೆ ಅಲ್ಲಿ ಹೇಳಿದ್ರು. ಅವರು ಏಪ್ರಿಲ್ ತಿಂಗಳಲ್ಲಿ ನಮಗೆ ಬ್ಯಾಂಗ್ಳೂರಿಂದ ವಾರ್ನಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಡೆಂಗ್ಯೂ ಬರಲಿಕ್ಕಿದೆ, ನೀವು ಜಾಗ್ರತೆ ಮಾಡಬೇಕು ಅಂತ. ಈಗ ಇದರಲ್ಲಿ ನನಗೆ ಬಹಳ ದೊಡ್ಡ ಸಮಸ್ಯೆ ಈ ಅವರ ಹೇಳಿಕೆಯಲ್ಲಿ ಏನು ಅಂತಂದರೆ, ಬೆಂಗಳೂರಿನಲ್ಲಿರುವ ಅಧಿಕಾರಿಗಳು ಮಂಗಳೂರಿನ ಅಧಿಕಾರಿಗೆ ಎಚ್ಚರಿಕೆ ಕೊಡುವಂಥ ಪರಿಸ್ಥಿತಿ ಏನಿದೆ? ಮಂಗಳೂರಿನಲ್ಲಿರುವ ಅಧಿಕಾರಿಗಳಿಗೆ ಗೊತ್ತಾಗುದಿಲ್ಲ, ಇವರಿಗೆ ಗೊತ್ತಾಗಬೇಡ ಏಪ್ರಿಲಲ್ಲಿ ಇಲ್ಲಿ ಬರ್ತದೆ ಅಂತ ಬ್ಯಾಂಗ್ಳೂರಿನವ್ರು ಹೇಳಿದ ಮೇಲೆ ಇವರು ಕಣ್ಣು ಬಿಡಬೇಕಾ? ಇವರಿಗೇನೆ ಗೊತ್ತಾಗಬೇಕು. ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಹೋದ ಸಲ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳಿ. ಏನಂದರೆ ಪಬ್ಲಿಕ್ ಹೆಲ್ತ್ ಬಗ್ಗೆ, ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥ, ಕಳಕಳಿ ಇರುವಂಥ ಅಧಿಕಾರಿಗಳು ಇವತ್ತು ನಮ್ಮ ಜಿಲ್ಲೆ, ನಮ್ಮ ಜೊತೆಗೆ. ಇದು ನಿರ್ಲಕ್ಷ್ಯದ ಪರಿಣಾಮ ಅನ್ನುವಂಥದ್ದು ಖಂಡಿತ ನಿರ್ಲಕ್ಷ್ಯ. ಅಂದರೆ ಜನರಿಗೆ ಇದು ವಿಷಯವನ್ನು ಹೇಳುವುದರಲ್ಲಿ ಖಂಡಿತವಾಗಿ ಎಡವಟ್ಟಾಗಿದೆ. ಇದು ಹೇಳೋದ್ರಲ್ಲಿ ಅಧಿಕಾರಿಗಳು ಖಂಡಿತವಾಗಿ ಸೋತಿದ್ದಾರೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಮುಖ್ಯವಾಗಿ ನಾವು ಇನ್ನೂ ಮಾತಾಡಬೇಕಾದಂಥದ್ದು ಟ್ರೀಟ್ಮೆಂಟಿನ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಜನ ಆತಂಕಿತರಾಗ್ತಾ ಇದ್ದಾರೆ, ಅವರಿಗೆ ಆರೋಗ್ಯ ಇಲಾಖೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಂದರೆ ಡೆಂಗ್ಯೂ ಜ್ವರ ಇರ್ಬೋದು, ಮಲೇರಿಯಾ ಇರ್ಬೋದು, ಬಂದರೆ ಸತ್ತೇ ಹೋಗ್ತೀವಿ ಅನ್ನುವಂಥ ಭಯ ಜನರಲ್ಲಿದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಏನು ಸರಕಾರಿ ಆಸ್ಪತ್ರೆಗಳಲ್ಲಿ ಕ್ಯೂ ನಿಂತರೂ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಆರೋಗ್ಯ ಇಲಾಖೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆಯಾ ಅನ್ನುವಂಥದ್ದೊಂದು ಪ್ರಶ್ನೆ. ಈ ವಿಚಾರವನ್ನು ಕೂಡ ಮಾತಾಡಬೇಕು. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬಂಧುವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi.